ಕರುನಾಡಿನ ಜೀವನದಿ ಕಾವೇರಿ ತಲಕಾವೇರಿಯಲ್ಲಿ ಉದ್ಭವಿಸಿದ್ದಾಳೆ. ಮಡಿಕೇರಿಯಲ್ಲಿ ಕಾವೇರಿ ಉದ್ಭವ ಆಗ್ತಾ ಇದ್ದಂತೆಯೇ ಉಡುಪಿಯ ಇಂದ್ರಾಣಿ ನದಿಯಲ್ಲಿ ನೂರಾರು ಭಕ್ತರು ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ತಲಕಾವೇರಿ ಇಂದ್ರಾಣಿಯಲ್ಲೂ ಉದ್ಭವಿಸುತ್ತಾಳೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಕಾವೇರಿ ಕನ್ನಡ ನಾಡಿನ ಜೀವನದಿ. ತುಲಾ ಸಂಕ್ರಮಣ ಅಥವಾ ಕಾವೇರಿ ಸಂಕ್ರಮಣದ ದಿನ ತಲಕಾವೇರಿಯಲ್ಲಿ ಕಾವೇರಿ ಉದ್ಭವಿಸ್ತಾಳೆ. ಸಾವಿರಾರು ಜನ ತೀರ್ಥೋದ್ಭವದ ದಿನ ಸ್ಥಳದಲ್ಲಿ ಇದ್ದು ಪವಿತ್ರ ತೀರ್ಥ ಸ್ನಾನವನ್ನ ಮಾಡ್ತಾರೆ. ಇದೇ ದಿನ ಉಡುಪಿಯ ಇಂದ್ರಾಣಿಯಲ್ಲೂ ಕಾವೇರಿ ಉದ್ಭವಿಸುತ್ತಾಳೆ ಎಂಬ ನಂಬಿಕೆ ಇದೆ. ಮುಖ್ಯ ಪ್ರಾಣ ನಾಗ ಪಂಚದುರ್ಗ ಪರಮೇಶ್ವರಿ ಕ್ಷೇತ್ರದ ಸಮೀಪ ಜಲ ಉದ್ಭವ ಕುಂಡ ಇದೆ. ಇದು ಇಂದ್ರಾಣಿ ನದಿಯ ಉಗಮ ಸ್ಥಳ. ನೂರಾರು ಭಕ್ತರು ದಿನಪೂರ್ತಿ ಇಲ್ಲಿ ಪವಿತ್ರ ಸ್ನಾನ ಮಾಡಿ ಪುನೀತರಾಗ್ತಾರೆ. ಇಲ್ಲಿ ಬೆಳಗಿನಿಂದನೇ ಭಕ್ತರು ಸುಮಾರು 5 ಗಂಟೆಯಿಂದನೇ ಭಕ್ತ ಸ್ನಾನ ಮಾಡಿ ದೇವ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಮುಖ್ಯ ಪ್ರಾಣ ದೇವರು ಹಾಗೂ ನಾಗದೇವರ ಸನ್ನಿಧಿ ಉಂಟು. ಇಲ್ಲಿ ಮೇಲೆ ಪಂಚದುರ್ಗಾ ದೇವಿಯು ಇಲ್ಲಿ ಮೇಲೆ ಇದ್ದಾಳೆ. ಜನರು ಅದರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿನ ವಿಶೇಷ ಚವನ ಮಹರ್ಷಿಯ ಯಜ್ಞಕೊಂಡ ಚವನ ಮಹರ್ಷಿಗಳು ತಪಸ್ಸು ಮಾಡಿದಂಥ ಸ್ಥಳ ಇದು. ಹಾಗಾಗಿ ಇಂದ್ರಾಣಿ ಅಂದರೆ ಇಂದ್ರನ ಹೆಂಡತಿ ಶಚಿದೇವಿ ಈ ಭೂಲೋಕದಲ್ಲಿ ಬಂದು ತಪಸ್ಸು ಮಾಡ್ತಾ ಇರ್ತಾಳೆ. ಆಗ ಅದು 3 ರೂಪದವಾಗಿ ಒಂದು ಹೋಗ್ತಾಳೆ. ಒಂದು ನದಿಯಾಗಿ ಇಂದ್ರಾಣಿ ನದಿಯಾಗಿ ಹೊರಡ್ತಾಳೆ, ಒಂದು ಶಚಿದೇವಿಯಾಗಿ ಇಲ್ಲಿ ನೆಲೆ ನಿಲ್ತಾಳೆ, ಮತ್ತೊಂದು ದೇವೇಂದ್ರನೊಟ್ಟಿಗೆ ಹೋಗ್ತಾಳೆ. ಇದು ತುಂಬ ಪ್ರಶಾಂತವಾದಂಥ ಸ್ಥಳ. ತಪೋವನಕ್ಕೆ ಹಾಗೂ ಯಾವುದೇ ಒಂದು ನೆಮ್ಮದಿಯಾಗಿ ಇರುವಂಥ ಸ್ಥಳ ಇದು. ಇಂದ್ರಾಣಿ ಕ್ಷೇತ್ರದ ಬಗ್ಗೆ ಪುರಾಣದಲ್ಲೂ ಉಲ್ಲೇಖವಿದೆ. ಚವಣ್ಣ ಮಹರ್ಷಿಗಳು ತಪಸ್ಸು ಮಾಡಿದ್ದ ಈ ಸ್ಥಳದಲ್ಲಿ ದೇವೇಂದ್ರನ ಪತ್ನಿ ಶಚಿದೇವಿ ತಪಸ್ಸು ಮಾಡಲು ಕುಳಿತಿರ್ತಾಳೆ. ಆ ಸಂದರ್ಭದಲ್ಲಿ ದೇವೇಂದ್ರ ಭೂಲೋಕಕ್ಕೆ ಬಂದು ಶಚಿ ದೇವಿಯನ್ನ ದೇವಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ. ತಪಸ್ಸು ಮಾಡಿದ ಫಲವಾಗಿ 2 ರೂಪದಲ್ಲಿ ಆಕೆ ಇಲ್ಲೇ ಇದ್ದಾಳೆ ಎಂಬ ನಂಬಿಕೆ ಇದೆ. ಶಚಿ ದೇವಿಯ ರೂಪವೇ ಇಂದ್ರಾಣಿ. ಪಂಚದುರ್ಗಿಯಾಗಿ ಬೆಟ್ಟದ ಮೇಲೆ ಶಚಿ ದೇವಿಯೇ ನೆಲೆಯನ್ನ ನಿಲ್ಲುತ್ತಾಳೆ ಎಂಬ ನಂಬಿಕೆ ಇದೆ. ಇವತ್ತು ನೂರಾರು ಸಂಖ್ಯೆಯಲ್ಲಿ ತೀರ್ಥಸ್ನಾನ ಮಾಡುವಂಥದ್ದಾಗಿದೆ. ಮುಂದಿನ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ತೀರ್ಥಸ್ಥಾನಕ್ಕೆ ಸೇರಿಸುವಂಥದ್ದು ಮುಖಾಂತರ ಸಮಾಜವನ್ನು ಜಾಗೃತಿ ಮಾಡಿ ಈ ನದಿಯಿಂದ ಮನುಕುಲಕ್ಕೆ ಪರಿಸರಕ್ಕೆ ಲಾಭ ಇದೆ ಅನ್ನುವ ದೃಷ್ಟಿಯಿಂದ ಹೋರಾಟದ ಚಾಲನೆಗೆ ಮತ್ತಷ್ಟು ವೇಗ ಕೊಡಬೇಕು ಅಂತ ನಾವು ಸಂಘಟನೆಯ ಪರವಾಗಿ ಯೋಚನೆ ಮಾಡಿದ್ದೇವೆ. ಅದೇ ರೀತಿ ಈ ಪವಿತ್ರವಾಗಿರುವಂಥ ತೀರ್ಥಸ್ಥಾನ ಒಂದು ನಮಗೂ ಉಲ್ಲಾಸವನ್ನು ತಂದಿದೆ, ಹೋರಾಟಕ್ಕೆ ಮತ್ತಷ್ಟು ಶಕ್ತಿಯನ್ನು ತಂದಿದೆ. ಈ ಧಾರ್ಮಿಕ ಕ್ಷೇತ್ರದಲ್ಲಿ ಭಜನೆ ಕಾರ್ಯಕ್ರಮ ಮತ್ತು ಪೂಜೆ ಕಾರ್ಯಕ್ರಮ ಆಗ್ತಾ ಇದೆ. ಈ ಒಂದು ಪವಿತ್ರವಾದ ದಿನದಲ್ಲಿ ಈ ತೀರ್ಥಸ್ಥಾನ ಇನ್ನಷ್ಟು ಜನರು ಮಾಡುವಂಥದ್ದು ತಿಳಿಸುವಂಥದ್ದು ನಮ್ಮ ಕೆಲಸ ಅಂತ ನಾನು ಅನ್ಸ್ಕೊಳ್ತೀನಿ. 3 ದಶಕಗಳ ಹಿಂದೆ ಇಂದ್ರಾಣಿ ಕ್ಷೇತ್ರದಲ್ಲಿ ಸಾವಿರಾರು ಜನ ಭಕ್ತರು ಪವಿತ್ರ ಸ್ನಾನವನ್ನ ಮಾಡ್ತಾ ಇದ್ರು. ಇತ್ತೀಚಿನ ಕೆಲ ವರ್ಷಗಳಿಂದ ಜನರ ಸಂಖ್ಯೆ ಕಡಿಮೆಯಾಗಿದೆ. ಇಂದ್ರಾಣಿಯ ಉಗಮ ಸ್ಥಾನವೇನೋ ಸ್ವಚ್ಛವಾಗಿದೆ. ಮುಂದೆ ನದಿ ಹರಿತಾ ಇದ್ದಂತೆಯೇ ಸಂಪೂರ್ಣ ಮಲಿನವಾಗಿದೆ. ಸ್ಥಳೀಯರು, ನಗರಸಭೆ, ಜಿಲ್ಲಾಡಳಿತ ಈ ಬಗ್ಗೆ ಇಂದ್ರಾಣಿ ನದಿಯನ್ನ ಉಳಿಸಲು ಮುಂದಾಗಬೇಕಾಗಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲಾ ನ್ಯೂಸ್ 24/7 ಉಡುಪಿ.